ಅದ್ಭುತ, ಅತ್ಯದ್ಭುತ. ಯಾವ ಸಂದೇಹವಿಲ್ಲ, ನೀನೇ ಸರ್ವೋತ್ತಮ ರಾಮ, ನೀನೇ ಸರ್ವೋತ್ತಮ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಅಲ್ಲಿ ಒಂದು ಸಣ್ಣ ಚಿಕ್ಕದಾಗಿ ಒಂದು ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ರೆಡಿ ಆಗಬೇಕು ಬೇಗ ಬೇಗ. ಬನ್ನಿ, ಎಲ್ಲ ರೆಡಿಯಾಗಿದ್ದಾರೆ, ನಾನೇ ಲೇಟ್. ಏನು ಚಟ್ನಿ? ಅಜ್ಜಿ ಮನೆಗೆ ಬಂದು ಮುಟ್ಟಿದ್ದೀವಿ. ಬನ್ನಿ. ಕಣ್ಣು ಪೂರ ಬುಂದಿಲ ಒಂದು ಸಾಂಬಾರ್ ಪಾಡುಂಡತೆ ಪೂರ ಸಾಫ್ಟ್ ಆಗ್ತದೆ. ಏರೆಗ್ ಲೂಟಿ ಅಂತ ಪಿಂಕಿ ಅಕ್ಕ ಲೂಟಿ ಮಲ್ಪುಂಡೆ ಕೊತ್ತೂರು ಲೂಟಿ ಮಲ್ಪುಂಡೆ ದೊಡ್ಡ ಪಿದ ಎಪ್ಪಾಡು ಅದೇ ಬಡ ಮನಿಕ್ಕೆ ತಿನ್ನಂದ ಭಟ್ರು ಇಡ್ಲಿ ಅದೊಂದು ಇಡ್ಲಿ ಚಾಟಿನಿ ಒಂಜೀವನಸ್ಸಿಗೆ ಎಂಚನ ಒಂಜೀವನಸ್ ಕುಲ್ಲುನ ಭಟ್ರು ಎಂಕಲ್ಲ ಮುಲ್ತ ಇಡ್ಲಿ ಎಂಕಲ್ಲ ಇಡ್ಲಿ ಯಾವುದುಂಟು ಜೋಕುಲ್ನ. ನಾನಿವಾಗ ಪಾಯಸ ಮಾಡಲಿಕ್ಕೆ ಹೊರಟಿದ್ದೀನಿ. ನಮ್ಮದು ಅಯೋಧ್ಯೆಯಿಂದ ಬಂದಂಥ ಅಕ್ಷತೆ ಕಾಲು ಕೊಟ್ಟಿದ್ದಾರಲ್ಲ ಮನೆ ಮನೆಗೆ, ಅದು ಮಿಕ್ಕ ಅಕ್ಷತೆಯಲ್ಲಿ ನಾವು ಈ ಥರ ಪಾಯಸ ಮಾಡಲಿಕ್ಕೆ ಅನ್ನ ಬೇಯಕ್ಕಿಟ್ಟಿದ್ದೀನಿ. ಅನ್ನ ನೋಡಿ, ಇವಾಗ ತೆಂಗಿನಕಾಯಿ ಹಾಲು ತೆಗೆದು ಇದಕ್ಕೆ ಮಿಕ್ಸ್ ಮಾಡಿ ಪಾಯಸ ಮಾಡ್ತೀನಿ. ಓಕೆ, ಬನ್ನಿ ನಾವು ತಿನ್ನುವಾಗ ನಾವು ನಿಮ್ಮನ್ನು ಕೊಡ್ತೀನಿ. ಪಾಯಸ ರೆಡಿ ನೋಡಿ. ನಿಕ್ಕಲೆಗೆ ಮೇರ್ ಏರ್ ಗುರ್ತೊಂಡ ಏರಿ ಒಂದು ಆಟಗಾರ ಅತ್ತನ ದೇವರಿಗೆ ಕೈ ಮುಗಿದು ನಾವಿವಾಗ ರಾಮದೇವರ ಒಂದು ದೇವಸ್ಥಾನದ ಉದ್ಘಾಟನೆ ಪ್ರಯುಕ್ತ ನಾವು ಇವತ್ತು ಮನೆಯಲ್ಲಿ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೀವಿ. ಬನ್ನಿ, ದೇವರಿಗೆ ಕೈ ಮುಗಿದಾಯಿತು. ನಾವು ಹೊರಗಡೆ ದೀಪ ಇಡ್ತಾ ಇದ್ದೀವಿ. ಬನ್ನಿ ನೋಡೋಣ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಬಾಬಾ ನೇ ನೇ ಅಮ್ಮ ಅಮ್ಮ ದೇ ಪತ್ತಲೆ ಗೈಟಿ ತಿರ್ತು ಬಲೆಗೆ ಮಿತ್ತದ ತಿರ್ಗಲೆ ಈ ತಿರ್ಗಲೆ ಪತ್ತಲೆ ಅಮ್ಮ ತಿರ್ಗಲೆ ಜೋರು ತಿರ್ಗಲೆ ಜೋರು ಜೋರು ತಿರ್ಗಲೆ ಜೋರು 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 ತಿರ್ಗಲೆ ತಿರ್ಗಲೆ ರೌಂಡ್ ರೌಂಡು ಅಲ್ಲ ಅಮ್ಮ ತುಲೆ ಬಿಡ್ತೀನಿ ದೊಡ್ಡ ತುಲೆ ದೊಡ್ಡ ಲಕ್ಕಲೆ ಲಕ್ಕಲೆ ಇಕರಲೆ ರಾಮ ತಿರ್ಗಲ್ಲ ಇಂಚ ತಿರ್ಗಲ್ಲ ಇಂಚ ರಾಮ್ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಸೀತಾರಾಮ್ ಜೈ ಜೈ ರಾಮ್ ಪಲ್ಲೆ ಬಾಬಾ ಸಿಯಾರಾಮ್ ಸಿಯಾರಾಮ್ ಜೈ ಜೈ ರಾಮ್ ಪಲ್ಲೆ ಜೈ ಶ್ರೀರಾಮ್ ಸಿಯಾರಾಮ್ ಜೈ ಜೈ ರಾಮ್ ಸೀತಾರಾಮ್ ರಾಮ್ ರಾಮ್ ಸಿ ಜೈ ರಾಮ್ 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 ಪಲ್ಲೆ ಬಾಬಾ ತಾಪಕ್ಕಿತ್ತ ಬಾರಿ ಧೈರ್ಯವೈದುನತೆ ಇಜುನ ಹೆಂಚಿನ ಬಲಿ ಪುಣ್ಯ ಬಾಬೆ ಎಂಚಿದೆಯ ಹೊರಗಡೆ ದೇವರಿಗೆ ದೀಪದಿ ಇಟ್ಟು ಪಟಾಕಿ ಹೊಡೆದು ಕೂಡ ಆಯಿತು. ಇವಾಗ ನಾವು ಒಳಗಡೆ ಬಂದಿದ್ವಿ. ಯಾಕಂತ ನಾನು ಇವಾಗ ಮಾತಾಡೋಕ್ಕೆ ಹೊರಟಿರೋದೇನು ಅಂದರೆ ರಾಮನ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ. ಯಾಕಂದರೆ 2 ವರ್ಷದಿಂದ ನನ್ನ ಮಗ ಇವನು ಮಾತೇ ಆಡ್ತಾ ಇರಲಿಲ್ಲ. ಅಮ್ಮ ಬಿಟ್ಟರೆ ಬೇರೆ ಏನು ಮಾತಾಡ್ತಾ ಇರಲಿಲ್ಲ. 2 ವರ್ಷದಿಂದ ಮುಂಚೆ ನಾನು ಇವನಿಗೆ ರಾಮನ ಒಂದು ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನನ್ನ ಮಗನಿಗೆ ರಾಮನ ಒಂದು ಶ್ಲೋಕ ಹೇಳಿಕೊಂಡು ಬರ್ತಾಯಿದ್ದೆ. ಅವನಿಗೆ ಅನ್ನೋದಕ್ಕೆ ಬರ್ತಾ ಇರಲಿಲ್ಲ. ಇವಾಗ ರಾಮ ಹೇಳ್ತಾ ಇದ್ದಾನೆ. ಆ ಥರ ರಾಮನಿಗೆ ಅಷ್ಟೊಂದು ಶಕ್ತಿ ಇದೆ. ರಾಮ ಅಂದರೆ ರಾಮ ಇದರಲ್ಲಿ 2 ಅಕ್ಷರ ಇರುವಷ್ಟು ಚಿಕ್ಕದಾದರೂ ಅದಕ್ಕೆ ಅಷ್ಟು ಪವರ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಎಲ್ಲ ದೇವರಿಗೆ ಹರಕೆ ಹೊತ್ತಿದ್ದೀನಿ. ಆದರೆ ನಾನು ನಂಬಿರುವಂಥ 3 ದೇವರ ಹೆಸರು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಫಸ್ಟು ನಾನು ಹೇಳೋದು ಕೊರಗಜ್ಜನ ಹೆಸರು ಹೇಳ್ತಾ ಇದ್ದೀನಿ. ಆಮೇಲೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ, ಮತ್ತು ರಾಮ ಅಂದ್ರೇ ಅಷ್ಟೊಂದು ಶಕ್ತಿ ಇದೆ. ರಾಮ ಅಂತ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವನ ಕಿವಿಯಲ್ಲಿ ರಾಮನ ಒಂದು ಶ್ಲೋಕ ಹೇಳ್ತೀನಿ, ಮತ್ತು ಗಣಪತಿ ಶ್ಲೋಕ ಹೇಳ್ತಾ ಇದ್ದೀನಿ. ಮತ್ತು ನೈಟ್ ಮಲಗಬೇಕಾದ್ರೆ ರಾತ್ರಿ ಮಲಗುವಾಗಲೂ ನಾನು ಇವಾಗ ಅವನೇ ಆ ಶ್ಲೋಕನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಏನಂದರೆ ಓಂ ಶ್ರೀ ಸಂಕಷ್ಟಹರ ಗಣಪತಿ ನಮ, ಈ ಶ್ಲೋಕನ ನಾನು ಇವನಿಗೆ ಹೇಳಿಕೊಡ್ತಾ ಬರ್ತಾ ಇದ್ದೀನಿ. ಆದರೆ ಇವಾಗ ನಾನು ಮರ್ತು ಹೋದ್ರೂ ಅವನೇ ಅಮ್ಮ ಓಂ ಶ್ರೀ ಅಂತ ಹೇಳ್ತಾನೆ. ಮತ್ತು ಸಂಕಷ್ಟಹರ ಹೇಳೋಕ್ಕೂ ಸ್ವಲ್ಪ ಕಷ್ಟಪಡ್ತಾ ಇದ್ದಾನೆ. ಅಚಾರ ಅಂತ ಹೇಳ್ತಾನೆ, ನಮಃ ಅಂತ ಹೇಳ್ತಾನೆ. ಗಣಪತಿ ಹೇಳೋಕ್ಕೂ ಸ್ವಲ್ಪ ಕಷ್ಟಪಡ್ತಾನೆ. ಇವಾಗ ನಾನು ಬಿಟ್ಟು ಕಲಿಸೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ರಾಮದೇವರಲ್ಲಿ ಅಷ್ಟೊಂದು ಪವರ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಈ ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ಎಲ್ಲರೂ ಬಂದು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬರ್ ಆಗಿ. ಮುಂದೆ ನಾನು ಮಾಡುವಂಥ ವೀಡಿಯೋಸ್ ಲಾಗ್ ಇಲ್ಲ ಕಿಚನ್ ಲಾಗ್ ಅಥವಾ ಈ ನಾರ್ಮಲ್ ಲಾಗ್ ನಾನು ಮಾಡಿದರೆ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಬಾಯ್ ಪಲ್ಲೆ ಅವನಿಗೆ ನಿದ್ದೆ ಬರ್ತದೆ, ಜ್ವರ ಬರ್ತುಂಟು. ಓಕೆ ಬಾಯ್.